ಬೇಕಾದ ಎಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ. ನಮ್ಮ ತಂಡದೊಂದಿಗೆ ಒಂದು 3-4 ಜನರಲ್ಲಿ ರಕ್ಷಿಸಿದ್ದೇವೆ. 11 ಗಂಟೆ ರಾತ್ರಿ ಮುಳುಗಿ ಶವ ತೆಗೆದದ್ದು ಇದೆ. ಇದೊಂದು ಮರೆಯಲಾಗದ. ನಮ್ಮದು ಕರಾವಳಿ ಭಾಗ. ಈ ಭಾಗದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ. ಮಳೆ ಬಂದಾಗ ನದಿಗಳು ಉಕ್ಕಿ ಹರಿಯುತ್ತೆ. ನದಿಗಳು ಉಕ್ಕಿ ಹರಿದಾಗ ಅಕ್ಕಪಕ್ಕದ ಪ್ರದೇಶಗಳು ಜಲಾವೃತವಾಗಿ ನೆರೆ ಉಂಟಾಗುವಂಥದ್ದು ಸಾಮಾನ್ಯ ಸಂಗತಿ. ಅದರಲ್ಲೂ ಕೂಡ ಈ ಒಂದು 2 ನದಿಗಳು ಸಂಗಮ ಆಗುವಂತಹ ತಾಣ ಉಪ್ಪಿನಂಗಡಿಯ ವಿಚಾರಕ್ಕೆ ಬಂದರೆ ಸಾಧಾರಣ ಪ್ರತಿ ವರ್ಷ ಕೂಡ ಒಂದು ನೆರೆಯ ಭೀತಿ ಇಲ್ಲಿನ ಜನರಲ್ಲಿ ಇದ್ದೇ ಇರುತ್ತೆ. ಅದಕ್ಕಾಗಿ ಸರ್ಕಾರ ಒಂದು ರೀತಿ ಈ ನೆರೆ ಬಂದಾಗ ಅಥವಾ ಯಾವುದೇ ತುರ್ತು ಪರಿಸ್ಥಿತಿ ಎದುರಾದಾಗ ಆ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಒಂದು ತಂಡವನ್ನು ಸದಾ ಸಿದ್ಧವಾಗಿ ಇಟ್ಟುಕೊಳ್ಳುತ್ತೆ. ಅಂತಹ ಒಂದು ತಂಡದ ಜೊತೆಗೆ ನಾವಿದ್ದೇವೆ. ಗೃಹ ರಕ್ಷಕ ದಳದ ತಂಡ ಇದು. ಯಾವುದೇ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ಪ್ರವಾಹ ರಕ್ಷಣಾ ತಂಡವನ್ನು ಒಂದು ರೂಪಿಸಿಕೊಂಡು ಈ ಒಂದು ಬೋಟ್ ಏನಿದೆ ರಬ್ಬರ್ ಬೋಟ್ ಮೂಲಕ ಆ ಒಂದು ನೆರೆ ಪೀಡಿತ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥದ್ದಿರ್ಬೋದು, ಸುರಕ್ಷಿತ ಪ್ರದೇಶಕ್ಕೆ ಅವರನ್ನು ಕರೆದೊಯ್ಯುವಂಥದ್ದಿರ್ಬೋದು ಇತ್ಯಾದಿ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ತಂಡ ಇದೆ. ಸೊ ಈ ಒಂದು ತಂಡದ ಬಗ್ಗೆ ಉಪ್ಪಿನಂಗಡಿಯ ಗೃಹ ರಕ್ಷಕ ದಳದ ತಂಡ ಏನಿದೆ ಅದರ ತಂಡ ಜೊತೆಗೆ ಪ್ರವಾಹ ರಕ್ಷಣಾ ತಂಡದ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಮಾಡ್ತಾ ಇದ್ದೇವೆ. ಈಗ ನಾವು ಕೂಡ ಇದೇ ಒಂದು ಬೋಟ್ನಲ್ಲಿ ಹೋಗ್ತಾ ನಿಮಗೆ ಇದರ ಒಂದು ಪರಿಚಯವನ್ನು, ಅವರ ಒಂದು ತಂಡ ಯಾವ ಥರ ಕೆಲಸ ಮಾಡುತ್ತೆ, ಕಾರ್ಯನಿರ್ವಹಣೆ ಹೇಗಿರುತ್ತೆ, ಯಾವ ರೀತಿ ರಕ್ಷಣೆ ಮಾಡಲಾಗುತ್ತೆ, ಏನೆಲ್ಲ ತರಬೇತಿಗಳನ್ನ ಟ್ರೈನಿಂಗ್ಗಳನ್ನು ಅವರು ಪಡ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಈಗ ನಾವು ಸ್ವತಃ ಈ ಒಂದು ಬೋಟ್ ಯಾವ ಥರ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ನಿಮಗೆ ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಸೊ ತಂಡದವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಅನ್ನು ಬಿ ಅಂತೇಳಿ. ನಾನು ಈ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದಲ್ಲಿ ಸದಸ್ಯನಾಗಿದ್ದೇನೆ. ಈ ನೆರೆ ಬಂದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನೇಮಿಸಿರುವ ವಿಪತ್ತು ನಿರ್ವಹಣಾ ತಂಡದಲ್ಲಿ ಕಾರ್ಯನಿರ್ವಹಿಸ್ತೇನೆ. 3 ತಿಂಗಳವರೆಗೆ ಈ ಒಂದು ಪ್ರವಾಹ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸನ್ನದ್ಧರಾಗಿರ್ತೇನೆ. ಯಾವ ಥರ ಇರುತ್ತೆ ನಿಮಗೆ, ಅಂದರೆ ಪರಿಸ್ಥಿತಿ ಹೇಗೆ ಬರುತ್ತೆ ನಿಮಗೆ, ಹೇಗೆ ನೀವು ಅಲರ್ಟ್ ಆಗಿರಬೇಕಾಗುತ್ತೆ? ನಾವು ಈಗ ತಹಸೀಲ್ದಾರ್ ಆದೇಶದ ಮೇರೆಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದ್ದರಿಂದ ಅವರು ಆದೇಶ ಕೊಟ್ಟ ಯಾವ ಜಾಗಕ್ಕೆ ನಮ್ಮನ್ನು ಕಲಿಸ್ತಾರೋ ಆ ಜಾಗದಲ್ಲಿ ನಾವು ಈ ಜನರನ್ನು ರಕ್ಷಿಸುವಂಥ, ವಿಪತ್ತಿಗೆ ಒಳಗಾದಂಥ ಜನರನ್ನು ರಕ್ಷಿಸುವ ಕೆಲಸದಲ್ಲಿ ನಮ್ಮ ತಂಡ ಕೆಲಸ ಮಾಡ್ತದೆ. ನಿಮ್ಮ ಒಂದು ಅನುಭವವನ್ನು ಹೇಳೋದಿದ್ರೆ ಈ ಒಂದು ತಂಡದಲ್ಲಿ ಕೆಲಸವನ್ನು ಮಾಡಿ ಹೇಗೆ ಅನಿಸ್ತಾ ಇದೆ, ಮತ್ತು ಎಷ್ಟು ಅಪಾಯ ಅಂತ ಅನಿಸ್ತಾ ಇದೆ? ನಮಗೆ ಇದು ಒಂದು ಅಪಾಯದ ಕೆಲಸವೇ. ಆದರೆ ಒಂದು ಧೈರ್ಯ ಮತ್ತು ಜಿಲ್ಲಾಡಳಿತದ ಒಂದು ಸಪೋರ್ಟು, ನಮ್ಮ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಮತ್ತು ನಮ್ಮ ಇದರ ಒಂದು ಧೈರ್ಯ ರಕ್ಷಣಾ ಇದರಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಜನರನ್ನು ರಕ್ಷಿಸುವಲ್ಲಿ ಕಷ್ಟಕರವಾದ ಕೆಲಸವೇ. ಆದರೂ ತುಂಬ ಇಲ್ಲಿ ಸುಬ್ರಹ್ಮಣ್ಯ ಕ್ರಾಸ್ ಅಲ್ಲಿ ಎಲ್ಲ ಕಳೆದ 2019ರಲ್ಲಿ ಬಂದಂಥ ನೆರೆ ಸಂದರ್ಭದಲ್ಲಿ ನಾವು ಅಲ್ಲಿ ರಕ್ಷಣೆಯನ್ನು ಮಾಡಿದ್ದೇವೆ. ಹಾಗೆ ಅಷ್ಟೇ ಹೇಳ್ಬೋದು. ಈಗ ಇನ್ನೊಬ್ರು ಇದ್ದಾರೆ, ಅವರು ಬಹುಶಃ ಈ ಒಂದು ತಂಡದವರು ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ತುರ್ತು ಪರಿಸ್ಥಿತಿ ಎದುರಾದಾಗ ಅವರು ಕೂಡ ಸೇರಿಕೊಳ್ತಾರೆ. ನಿಮ್ಮ ಹೆಸರು? ನಮ್ಮ ಸುದರ್ಶನ್. ನೀವು ಯಾವ ಥರ ಕೆಲಸ ಮಾಡ್ತಾ ಇದ್ದೀರಿ, ಹೇಗೆ? ನಮ್ಮನ್ನು ಕಂದಾಯ ಇಲಾಖೆ ವತಿಯಿಂದ 3 ಜನ ಈಜುಗಾರರಾಗಿ ನೇಮಿಸಿದ್ದಾರೆ. ಮಳೆಗಾಲದಲ್ಲಿ ಗೃಹ ರಕ್ಷಕ ತಂಡದೊಂದಿಗೆ ನಾವು ಸದಸ್ಯರಾಗಿ ಇರ್ತೇವೆ. ಏನೆಲ್ಲ ಕೆಲಸ ಬರುತ್ತೆ ನಿಮಗೆ ಮುಖ್ಯವಾಗಿ ಈ ಟೈಮಲ್ಲಿ, ಮಳೆಗಾಲದಲ್ಲಿ? ಪ್ರವಾಹಕ್ಕೆ ಒಳಗಾದಂಥ ಜನರನ್ನು ರಕ್ಷಿಸುವುದು ಮತ್ತು ಏನಾದರೂ ಸ್ನಾನಘಟ್ಟದಲ್ಲಿ ನಮ್ಮ ಮುಖ್ಯ ಉಂಟು. ಇಲ್ಲಿ ಏನಾದರೂ ಪಿಂಡ ಪ್ರದಾನ ಮಾಡುವ ಭಕ್ತಾದಿಗಳಿಗೆ ಅಪಾಯಕ್ಕೆ ಒಳಗಾದಾಗ ಅದು ಅವರನ್ನು ನಾವು ರಕ್ಷಿಸ್ತೇವೆ. ಯಾವಾಗೆಲ್ಲ ಇರ್ತೀರಿ ಇಲ್ಲಿ? ನೀರು ಸ್ವಲ್ಪ ಹೆಚ್ಚು ಇರುವಾಗ 24 ಗಂಟೆ ಇಲ್ಲಿ ಸಣ್ಣದಾಗಿರ್ತೇವೆ. ನೀವು ನೋಡಿದ ಹಾಗೆ ನಿಮ್ಮ ಒಂದು ಅನುಭವವನ್ನು ಹೇಳೋದಿದ್ರೆ ನಿಮಗೆ ಒಂದು ಕಷ್ಟ ಅಂತ ಅನಿಸಿದ್ದು ಅಥವಾ ಒಂದು ಮರೆಯಲಾಗದ ಅನುಭವ ಅಂತ ಇದ್ರೆ? ಮರೆಯಲಾಗದ ನಮ್ಮ ತಂಡದೊಂದಿಗೆ ಒಂದು 3-4 ಜನರಲ್ಲಿ ರಕ್ಷಿಸ್ತೇವೆ. ಇದೊಂದು ಮರೆಯಲಾಗದ. ತಂಡದ ಇನ್ನೊಬ್ಬರು ಈಜುಗಾರರು ಇದ್ದಾರೆ, ಅವರ ಜೊತೆ ಕೇಳೋಣ ಅವರ ಒಂದು ಅನುಭವ ಏನು ಅನ್ನುವಂಥದ್ದು. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಮೊಹಮ್ಮದ್ ಬಂದಾರ್ ಅಂತ ಹೇಳಿ. ನೀವು ಎಷ್ಟು ಟೈಮಿಂದ ಈಜುಗಾರ ಕೆಲಸ? ನಾನು ಇಲ್ಲಿ ಕೆಲಸ ಮಾಡೋದು ಈಗ 4ನೇ ವರ್ಷ. 2 ವರ್ಷ ನನ್ನನ್ನು ಬಿಟ್ಟಿದ್ದರು, ಈ ವರ್ಷ ನನ್ನನ್ನು ಸೇರಿಸಿದ್ದಾರೆ.
ನಾನೊಂದು ಸಮಾಜ ಸೇವೆ ಅಂತ ಮಾತ್ರ ಉದ್ದೇಶ ಇಟ್ಟು ನಾನು ಬಂದಿದ್ದೇನೆ. ಮತ್ತು ನನ್ನ ಅನುಭವ ಹೇಳಬೇಕಾದ್ರೆ ನಾನು ಹಲವು ಶವಗಳನ್ನು ಮೇಲೆತ್ತಿದ್ದೇನೆ, ಹಲವು ಜನರನ್ನು ಸೇವ್ ಮಾಡಿದ್ದೇನೆ. ನನಗೆ ಈಗ ನಾಲೆಜ್ ಸಿಟಿಯಲ್ಲಿ ಕ್ಯಾಲಿಕಟ್ನಲ್ಲಿ ಜೀವರಕ್ಷಕ ಅವಾರ್ಡ್ ನಮ್ಮ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ ಅಂತ ಇದ್ದಾರೆ, ಅವರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅಲ್ಲದೆ 11 ಗಂಟೆ ರಾತ್ರಿ ಮುಳುಗಿ ಶವ ತೆಗೆದದ್ದು ಇದೆ. ಇನ್ನೂ ಹಲವು ಶವಗಳು ನಾನು ತೆಗೆದಿದ್ದೇನೆ. ಇವಾಗ ಒಂದು 10 ದಿನಗಳ ಹಿಂದೆ ನಾನು ಒಬ್ಬರು ಇಲ್ಲಿ ಬಂದಾರ್ ಪ್ರದೇಶದಲ್ಲಿ ಲಕ್ಷ್ಮಣಗೌಡ ಅಂತ ಹೇಳಿ 55 ವರ್ಷ, ಅವರು ರಾತ್ರಿ ಏನೋ ಹುಲ್ಲು ಕೊಯ್ಲಿಕ್ಕೆ ಹೋದವರು ಬಿದ್ದದ್ದಂತೆ. ನನಗೆ ಬೆಳಿಗ್ಗೆ ಕಾಲ್ ಮಾಡಿದರು. ನಾನು ಹೋಗಿ ಅವರ ಶವ 30 ಅಡಿ ಆಳಕ್ಕೆ ಬಿದ್ದಾಗ ನಾನು ಎತ್ತಿದ್ದೇನೆ. ಈ ಹಿಂದೆ ಒಂದು 2 ತಿಂಗಳ ಹಿಂದೆ ಬಂದಾರ್ ಪ್ರದೇಶದಲ್ಲಿ 40 ಅಡಿ ಆಳಕ್ಕೆ ಮುಳುಗಿ ನಾವೊಂದು 3 ಗಂಟೆ ಎಲ್ಲ ಮುಳುಗಿದ್ದೇವಲ್ಲಿ, ಆದರೆ ಶವ ಸಿಕ್ಕಿರಲಿಲ್ಲ. ನಂತರ ನಾನು ಹೋಗುವಾಗ ಬಲೆ ಕಟ್ಟಿ ಹೋಗಿದ್ದೆ ನೇತ್ರಾವತಿ ನದಿಯಲ್ಲಿ, ಇಲ್ಲಿ ಬಂದಾರ್ ಪ್ರದೇಶದಲ್ಲಿ. ಬೆಳಿಗ್ಗೆ 5:30 ಗಂಟೆ ನಾನು ಹೋಗುವಾಗ ಅದು ಆ ಶವ ಬಲೆಯಲ್ಲಿ ಸಿಕ್ಕಿತ್ತು. ಇನ್ನು ಎಷ್ಟೋ ಶವಗಳು ನಾನು ತೆಗೆದಿದ್ದೇನೆ 40 ಅಡಿಗಿಂತಲೂ ಆಳಕ್ಕೆ ಮುಳುಗಿ. ಹೌದು. ಇನ್ನು ಈ ನದಿಯ ಬಗ್ಗೆ ಅಥವಾ ಈ ನದಿಯಲ್ಲಿರುವಂಥ ಅಪಾಯಗಳ ಬಗ್ಗೆ ಒಬ್ಬ ಮುಳುಗು ತಜ್ಞರಾಗಿ ಅಥವಾ ಈಜುಗಾರರಾಗಿ ನೀವು ಹೇಳೋದಿದ್ರೆ? ಅಂತ ಇಲ್ಲಿ ನಮಗೆ ಬೇಕಾದ ಎಲ್ಲ ವ್ಯವಸ್ಥೆ ಜಿಲ್ಲಾಡಳಿತ ಮಾಡಿಕೊಟ್ಟಿದೆ ನಮ್ಮ ತಹಶೀಲ್ದಾರ ನೇತೃತ್ವದಲ್ಲಿ. ಅದರಲ್ಲೂ ನಾವು ಈಗ ಕಾರ್ಯನಿರ್ವಹಿಸೋದು ನಮ್ಮ ಘಟಕಾಧಿಕಾರಿ ದಿನೇಶ್ ಅವರಿದ್ದಾರೆ. ಅವರು ನಮಗೆ ಬೇಕಾದ ಮಾಹಿತಿ ಎಲ್ಲ ಕೊಡ್ತಾರೆ. ಏನಾದರೂ ನೀರು ಜಾಸ್ತಿ ಬಂದರೆ ಅವರು ಕೂಡಲೇ ನಮಗೆ ಕರೆ ಮಾಡ್ತಾರೆ. ಆಗಲೇ ನಾವು ಹೋಗಿ ಎಲ್ಲ ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ತೇವೆ. ನಿಮಗೆ ಖುಷಿ ಇದೆ? ತುಂಬ ಖುಷಿ ಇದೆ. ನಾವು ಇಲ್ಲಿಗೆ ನನ್ನ ಉದ್ದೇಶ ಏನು ಈ ಸಂಬಳಕ್ಕಾಗಿ ಏನು ನಾನು ಕೆಲಸ ಮಾಡುವುದು ಅಂತ ಉದ್ದೇಶ ನನಗೆ ಇಲ್ಲ. ಒಂದು ಸಮಾಜ ಸೇವೆ ಅಂತ ಮಾತ್ರ ನಾನು ಈ ಕೆಲಸ ಮಾಡ್ತಾ ಇರೋದು. ನನ್ನ ಹೆಸರು ಸಮದ್ ಅಂತ ಹೇಳಿ. ನಾನು ಇಲ್ಲಿ ಉಪ್ಪಿನಂಗಡಿ ಘಟಕದಲ್ಲಿ ಒಂದು 4-5 ವರ್ಷ 6 ವರ್ಷ ಆಯಿತು ಕೆಲಸ ಮಾಡಿದೆ. ಅದರಲ್ಲಿ ಫ್ಲಡ್ ಡ್ಯೂಟಿಗೆ ಒಂದು 4 ವರ್ಷ ಮಾಡಿದ್ದೇನೆ ಸರ್. ಮತ್ತು 2019ರಲ್ಲಿ ಇಲ್ಲಿ ಸಂಗಮೆಲ್ಲ ಆಗಿತ್ತು. ಅವಾಗೆಲ್ಲ ತುಂಬ ನೀರೆಲ್ಲ ಬಂದಿತ್ತು. ತುಂಬ ಮನೆಗಳನ್ನೆಲ್ಲ ನಾವು ಖಾಲಿ ಮಾಡಿ ಜನರನ್ನೆಲ್ಲ ರಕ್ಷಣೆ ಮಾಡಿದ್ದೇವೆ. ಮತ್ತು ಅದರ ನಂತರ ನೀರು ಬರಲಿಲ್ಲ. ಈ ಸಲ ತುಂಬ ನೀರು ಬರ್ತಾ ಇದೆ. ಅದು ಸಂಗಮದ ಯಾವುದು ಕಾಣಿಸ್ತಾ ಇಲ್ಲ. ಈಗ ನೀರು ಸ್ವಲ್ಪ ಕಡಿಮೆ ಆಗಿದೆ ಹೊರತು ಪೂರ್ತಿ ಕಡಿಮೆ ಆಗಿಲ್ಲ. ತುಂಬ ನೀರು ಬರ್ತಾ ಇದೆ ಇವಾಗ. ಮತ್ತು ಇಲ್ಲಿ ಜನ ಗಾಳ ಹಾಕಲಿಕ್ಕೆ ಮೀನೆಲ್ಲ ಇಡಲಿಕ್ಕೆಲ್ಲ ಬರ್ತಾರೆ. ಮತ್ತು ಅಲ್ಲಿ ಬ್ರಿಡ್ಜಲ್ಲಿ ನಿಂತ್ಕೊಂಡೆಲ್ಲ ಈಜಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಾವು ಬುದ್ಧಿವಾದನ ಇಲ್ಲಿ ಕಲಿಸಿದ್ದೇವೆ. ಮತ್ತು ಇಲ್ಲಿ ನದಿ ಕೂಡ ತುಂಬ ಆಳವಾಗಿದೆ ಇದು. ಏಕೆಂದರೆ ನದಿ ಅಂದರೆ ಜನರಿಗೆಲ್ಲ ನೀರು ಕಾಣುವಾಗ ಒಂದು ಈಜು ಅಂತ ಒಂದು ಆಗ್ತದೆ. ಮತ್ತು ಈಜಿದ ಮೇಲೆ ಅದನ್ನು ಫಲಿತಾಂಶ ಅಂತ ಗೊತ್ತಾಗ್ತದೆ. ಯಾಕೆಂದರೆ ನೀರಲ್ಲಿ ನಾವು ಅದು ಕೊಚ್ಚಿಕೊಂಡು ಹೋಗುವ ಯಾವುದೇ ಸಂದರ್ಭದಲ್ಲಿ ನಮಗೆ ಏನು ಸ್ವಲ್ಪ ರೆಸ್ಟ್ ತಗೊಳ್ಳಲು ಸ್ವಲ್ಪ ಇದು ಮಾಡಲು ಆರಾಮಿಸ್ಕೊಳ್ಳಲು ಯಾವುದೇ ಒಂದು ವಸ್ತು ಇರುವುದಿಲ್ಲ. ಇಲ್ಲದ್ರ ಕಾರಣ ನಾವು ಅದು ನೀರಲ್ಲಿ ಕೊಚ್ಚಿ ಹೋಗ್ತೇವೆ. ಅದಕ್ಕೆ ಎಲ್ಲರಿಗೂ ನಾವು ಬುದ್ಧಿ ಇಲ್ಲಿ ಹೇಳ್ತೇವೆ. ಹಾಗೆ ಸರ್. ನೀವು ನೋಡಿದ ಹಾಗೆ ಪ್ರಮುಖವಾಗಿ ಇಲ್ಲಿ ನದಿಯಲ್ಲಿ ಪ್ರಾಣ ಹಾನಿಗಳೆಲ್ಲ ಆಗ್ತದೆ. ನೀವು ನೋಡಿದ ಹಾಗೆ ಅದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂತ ಹೇಳ್ತೀರಿ ನೀವು? ಸರ್, ಕಾರಣ ಏನಂದರೆ ಈಗ ನಾವು ನೀರಿಗೆ ಇಳಿಯುವಾಗ ಯಾವುದೇ ಒಂದು ನಮ್ಮಲ್ಲಿ ಸೇಫ್ಟಿ ಯಾವುದು ಇರುವುದಿಲ್ಲ. ಒಂದು ಲೈಫ್ ಜಾಕೆಟ್ ಅಥವಾ ಏನು ಟ್ಯೂಬು ಅಥವಾ ಏನಾದರೂ ಒಂದು ಪ್ಲಾಸ್ಟಿಕ್ ಕ್ಯಾನ್ ಏನಾದರೂ ಒಂದು ಇದ್ದರೆ ನಾವು ನೀರಿಗೆ ಇಳಿಬೋದು. ಯಾವುದೇ ಕಾರಣಕ್ಕೆ ನಾವು ನೀರಲ್ಲಿ ಮುಳುಗಲ್ಲ. ಎಲ್ಲಿ ಹೋದರೂ ಕೂಡ ನಮ್ಮನ್ನು ಯಾರಾದರೂ ಒಂದು ವಿಷಯ ಗೊತ್ತಾದರೆ ಬೋಟಲ್ಲಿ ಬಂದು ಏನಾದರೂ ಮಾಡಿ ಉಳಿಸ್ಬೋದು. ಬಟ್ ನಾವು ಏನಿಲ್ಲದ್ರೆ ನೀರಿಲ್ಲದ್ರೆ ನಮಗೆ ನೀರಲ್ಲಿ ಕೇವಲ ಒಂದು 2 ನಿಮಿಷ 3 ನಿಮಿಷ ಅಷ್ಟರಲ್ಲಿ ನಾವು ಮುಳುಗಿ ನಮ್ಮ ಪ್ರಾಣ ಹೋಗ್ತದೆ. ಯಾವುದೇ ಕಾರಣಕ್ಕೂ ಯಾರೇ ನೀರು ಇಳಿಯುವಾಗ ಅದಕ್ಕೆ ಬೇಕಾದ ಒಂದು ಉಪಕರಣಗಳು ಇಟ್ಕೊಂಡು ನಾವು ನೀರಿಗೆ ಇಳಿಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಈಗ ಎಲ್ಲ ತಂಡದ ಒಂದು ಸಾರಥ್ಯವನ್ನು ವಹಿಸಿರುವಂಥವರು ಗೃಹ ರಕ್ಷಕ ದಳ ಉಪ್ಪಿನಂಗಡಿ ಘಟಕದ ಪ್ರಭಾರ ಘಟಕಾಧಿಕಾರಿಯಾಗಿರುವಂತಹ ದಿನೇಶ್ ಅವರಿದ್ದಾರೆ. ಎಲ್ಲ ತಂಡದ ಒಂದು ಕಾರ್ಯನಿರ್ವಹಣೆ ಇರ್ಬೋದು, ಬೇಕಾದಂಥ ವ್ಯವಸ್ಥೆಗಳಿರ್ಬೋದು, ಸಲಕರಣೆಗಳನ್ನು ತರಿಸಿಕೊಂಡಿರುವಂಥದ್ದು ಇರ್ಬೋದು, ಎಲ್ಲದರ ಒಂದು ಉಸ್ತುವಾರಿಯನ್ನು ನೋಡಿಕೊಂಡು ಈ ಒಂದು ಸಮಸ್ಯೆಯನ್ನು ಅಥವಾ ಈ ಒಂದು ವಿಪತ್ತು ಏನು ಎದುರಾಗುತ್ತೆ ಅದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಸದಾ ಸಿದ್ಧವಾಗಿರುವಂಥ ತಂಡ. ಸೊ ಒಟ್ಟು ವ್ಯವಸ್ಥೆಗಳು ಹೇಗಿದೆ ಅವರ ಜೊತೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದೆ ಸರ್? ಅಂದರೆ ಈಗಾಗಲೇ ನಾವು ಬೋಟಲ್ಲೇ ಇದ್ದೀವಿ, ನೋಡಿಕೊಂಡು ಕಾರ್ಯಾಚರಣೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರಿ. ಸೊ ಇನ್ನಷ್ಟು ಒಂದು ಮಾಹಿತಿಯನ್ನು ಕೊಡೋದಿದ್ರೆ ನಿಮಗೆ ಯಾವ ಥರ ನಿಮ್ಮ ಕಾರ್ಯಾಚರಣೆಯ ಸ್ವರೂಪ ಇರುತ್ತೆ, ಯಾವ ಥರ ನೀವು ಪ್ರೊಸೀಡ್ ಆಗ್ತೀರಿ ಅಂತ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅವರು ಪ್ರತಿ ವರ್ಷ ಜೂನು, ಜುಲೈ, ಆಗಸ್ಟ್ ಈ 3 ತಿಂಗಳಿಗೆ ಭಾರಿ ಒಂದು ಮಳೆಗಾಲದ ತಿಂಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈ ಸಂದರ್ಭದಲ್ಲಿ ಅವರು ನಮ್ಮ ಆರಕ್ಷಕ ಮಹಾನಿರ್ದೇಶಕರಾದಂತಹ ಹಾಗೂ ಗೃಹ ರಕ್ಷಕ ದಳದ ಮಹಾಸಮಾದೇಷ್ಟರು ಇವರ
ಇವರ ಕಡೆಯಿಂದ ಅನುಮತಿಯನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ್ ಚೋಂತಾರ್ ಅವರ ನಿರ್ದೇಶನದಂತೆ ಹಾಗೂ ಪುತ್ತೂರು ತಹಶೀಲ್ದಾರ್ ಹಾಗೂ ಉಪ ತಹಶೀಲ್ದಾರ್ ಚೆನ್ನಪ್ಪ ಗೌಡ ಅವರ ಮಾರ್ಗದರ್ಶನದಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಪ್ರಾಕೃತಿಕ ವಿಕೋಪ ತಂಡ 3 ತಿಂಗಳ ಕಾಲ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ಇದರಲ್ಲಿ ಬಂದು 6 ಗೃಹ ರಕ್ಷಕರು ಇರ್ತಾರೆ ಮತ್ತು 3 ಜನ ಸಿಮ್ಮರ್ಸನ್ನು ಪುತ್ತೂರು ತಾಲೂಕು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ 3 ಜನ ನುರಿತ ಈಜುಗಾರರನ್ನು ನಮ್ಮ ಜೊತೆ ನೇಮಿಸಿರ್ತಾರೆ. ನಮ್ಮಲ್ಲಿ 2 ಸಿಮ್ಮರ್ಸ್ ಇರ್ತಾರೆ. ಅವು ಹೆಚ್ಚುವರಿಯಾಗಿ 3 ಜನರನ್ನು ನೇಮಿಸಿದ್ದಾರೆ. ಒಟ್ಟು 9 ಜನರ ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತದೆ. ನಮ್ಮ ತಂಡದಲ್ಲಿ ಬಂದು ಒಂದು ರಬ್ಬರ್ ಬೋಟು ಮತ್ತು OBM ಮಿಷನ್ ಮತ್ತು ಆಸ್ಕಲೈಟ್, ಜನ್ರೇಟ್ರ್, ಲೈಫ್ ಜಾಕೆಟ್, ಲೈಫ್ ಬಾಯ್, ಸ್ಟ್ರೆಚರ್ ಹಾಗೂ ಲೈಟ್ಸ್ಗಳು ಹಾಗೂ ಇನ್ನೂ ಏನೇನು ಸಲಕರಣೆಗಳು ಅದನ್ನು ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ನಮ್ಮ ತಂಡಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಈಗ ನಾವು ತೆರಳುವಂಥ ಬೋಟು ಕೂಡ ಇದು 2018ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನೀಡಿದಂಥ ಬೋಟು. OBM ಇದು ಆಸ್ಕಲೇಟ್ ಎಲ್ಲ ಅಂದರೆ ಇದು OBM ವರ್ಕ್ ಸುಲಿ ಹೆಚ್ಚುವರಿ ನೀರು ಇರೋ ಕಡೆ ಮಾತ್ರ. ಮತ್ತು ಸಣ್ಣ ಈಗ ನೆರೆ ಬಂದಾಗ ಫ್ಲಡ್ ಬಂದಾಗ OBMನ ಅವಶ್ಯಕತೆ ಇರುವುದಿಲ್ಲ. ಏನು ನಾವು ನಮ್ಮ ಆಡು ಭಾಷೆಯಲ್ಲಿ ನಾವೇನು ಅಟ್ಟೆ ಅಂತ ಕರಿತೇವೆ, ಇದರ ಮೂಲಕ ನಾವು ಜನಗಳನ್ನು ತೆರಳಿ ರಕ್ಷಿಸಿಕೊಂಡು ಬರಲಿಕ್ಕಾಗ್ತದೆ. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ಸವಾಲಾದಂಥದ್ದು ಯಾವುದು, ಅಥವಾ ಯಾವಾಗ ನಿಮಗೆ ಒಂದು ಹೆಚ್ಚು ಇಲ್ಲಿ ಕೆಲಸ ಸಿಕ್ಕಿದೆ ಸಮಸ್ಯೆಗಳು? 2018 ಮತ್ತು 19ರಲ್ಲಿ ನಮಗೆ ಹಲವು ಮನೆಗಳಿಗೆ ತೆರಳಿ ನಾವು ಜನರನ್ನು ಏನು ಮುಳುಗುವ ಸ್ಥಿತಿಯಲ್ಲಿದ್ದ ಮನೆಗಳಿಂದ ಜನರನ್ನು ತೆಕ್ಕೊಂಡು ಕಂದಾಯ ಇಲಾಖೆ ಎಲ್ಲಿಗೆ ತಂದು ಬಿಡಲಿಕ್ಕೆ ಹೇಳ್ತಾರೆ ಅಲ್ಲಿಗೆ ತಂದು ಬಿಟ್ಟಿದ್ದೇವೆ. ಮತ್ತು 2020 ಮತ್ತು 19ರಲ್ಲಿ ಒಂದು 2 ಜೀವವನ್ನು ಇಲ್ಲಿ ರಕ್ಷಣೆ ಮಾಡಿದ್ದೇವೆ. ಇಲ್ಲಿಯೇ ನೇತ್ರಾವತಿ ನದಿಯಲ್ಲಿ ಒಬ್ಬರು ಮೂತ್ರ ಮಾಡಲಿಕ್ಕೆ ಅಂತ ಬಂದವರು, ಅವರು ಜಾರಿ ಬಿದ್ದು ಅವರಲ್ಲಿ ಸಿಕ್ಕಾಕೊಂಡಿದ್ದರು. ನಾವು ಬೋಟ್ ಮೂಲಕ ತೆರಳಿ ಅವರನ್ನು ರಕ್ಷಿಸಿದ್ದೇವೆ. ಮತ್ತೊಬ್ಬರು ಒಂದು ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿಯೇ ನಮ್ಮ ನೇತ್ರಾವತಿ ಸ್ನಾನಘಟ್ಟದ ಮುಂದೆ ಬಂದಾಗ ಇಲ್ಲಿ ಅವರು ನದಿಯ ಸುಲಿತಕ್ಕೆ ಸಿಲುಕಿ ಮುಂದೆ ಹೋಗ್ತಾರೆ. ಕೂಡಲೇ ನಮ್ಮ ತಂಡ ಅಲ್ಲಿ ಇರ್ತದೆ, ಅವರನ್ನು ನೋಡಿ ರಕ್ಷಿಸಿಕೊಂಡು ಬರ್ತದೆ. ಮತ್ತೊಬ್ಬರು ಮಹಿಳೆ, ಮತ್ತೊಬ್ಬ ಬಾಲಕನ ಶವ ಇಲ್ಲಿಯೇ ನೇತ್ರಾವತಿ ನದಿ ಕಿನಾರೆಯಲ್ಲಿ ನಮಗೆ ಸಿಕ್ಕಿ ಅವರನ್ನು ನಾವು ಪೊಲೀಸ್ ಇಲಾಖೆಯ ಜೊತೆ ಸೇರಿ ರಕ್ಷಿಸಿ ಒಂದು ಏನು ನಮಗೆ ವಹಿಸಿದ ಕರ್ತವ್ಯವನ್ನು ನಾವು ಮಾಡ್ತಿದ್ದೇವೆ. ಈಗ ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಹೇಗೆ ಅನಿಸ್ತಾ ಇದೆ? ಇಲ್ಲಿ ಮುಂದಕ್ಕೆ ನೆರೆ ಬರುವಂಥ ಅಪಾಯಗಳೇನಾದರೂ ಇದೆಯಾ, ಅಥವಾ ನೀವು ಗಮನಿಸಿದ ಹಾಗೆ? ನಮ್ಮಲ್ಲಿ ಈಗ ನಿನ್ನೆ ಮೊನ್ನೆ ಸಂಗಮ ಆಗುವ ನಿರೀಕ್ಷೆ ಇತ್ತು, ಆದರೆ ಈಗ ಇಲ್ಲ. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುನಾಡಿನಲ್ಲಿ ಆಟಿ ತಿಂಗಳಂತ ಹೇಳ್ತಾರೆ, ಏನು ಆಷಾಢ ಮಾಸ ಅಂತ. ಆ ಸಮಯದಲ್ಲಿ ನೆರೆ ಬರುವುದು ಅಂತ ನಮ್ಮ ತುಳುನಾಡಿನಲ್ಲಿ ಎಲ್ಲ ಜನರಿಗೊಂದು ಮಳೆ ಜೋರು ಇರ್ತದೆ. ಆದ ಕಾರಣ ಇನ್ನು ನೋಡಬೇಕು ಏನೆಲ್ಲ ಆಗ್ತಂತೆ. ಅಂದರೆ ಆಗಸ್ಟ್ 15ರವರೆಗೆ ಇಲ್ಲಿ ಒಂದು ನೆರೆ ಬರುವ ದಿನಾಂಕಗಳೆಲ್ಲ ಇರ್ತದೆ. ಈಗ ಕಳೆದ 2019 ಮತ್ತು 18ರಲ್ಲಿ ನೆರೆ ಬಂದದ್ದು ಆಗಸ್ಟ್ ತಿಂಗಳಲ್ಲಿ. ಈಗ ಗೊತ್ತಿಲ್ಲ, ಈಗ ಜುಲೈಯಲ್ಲಿದ್ದೇವೆ. ಈಗ ಆಗಸ್ಟ್ ತಿಂಗಳಲ್ಲಿ ನೋಡಬೇಕು ಏನು ಅಂತ. ಹೇಳಲಿಕ್ಕಾಗೋದಿಲ್ಲ ನೀರಿನ ಮಟ್ಟ ಹೇಗೆ ಅಂತ. ಈಗ ಒಟ್ಟಾರೆಯಾಗಿ ಜನತೆಗೆ ಒಂದು ಹೇಳೋದಿದ್ರೆ, ಒಂದು ಎಚ್ಚರಿಕೆಯ ಮಾತುಗಳಿರ್ಬೋದು ಅಥವಾ ಒಂದು ಸುರಕ್ಷತೆಯ ನಿಟ್ಟಿನಲ್ಲಿ ಹೇಳೋದಿದ್ರೆ ಏನು ಹೇಳೋದಿಲ್ಲ? ಜನರು ಮುಖ್ಯವಾಗಿ ನದಿ ಪಾತ್ರಕ್ಕೆ ಬರಬಾರ್ದು. ಬಂದು ದೂರದಲ್ಲಿ ನಿಂತು ನೀರುಗಳನ್ನು ವೀಕ್ಷಿಸಿ ತೆರಳಬೇಕು. ನದಿಗೆ ಇಳಿಯುವಂಥದ್ದು ಅಥವಾ ಏನು ಗಾಳ ಹಾಕುವಂಥದ್ದು ಇದರೆಲ್ಲ ಮಾಡಬಾರ್ದು ಅಂತ ಈಗಾಗಲೇ ಆದೇಶ ಕೂಡ ಹೊರಗಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ನಾವು ಕೂಡ ಹಾಗೆ ಇಲ್ಲಿ ಜನರುಗಳನ್ನ ನಿಲ್ಬಾರ್ದು ಹಗ್ಗಗಳನ್ನು ಕೂಡ ಕಟ್ಟಿದ್ದೇವೆ. ದೇವಾಲಯದವರು ಕೂಡ ನಮಗೆ ಎಲ್ಲ ಹೆಲ್ಪ್ ಮಾಡ್ತಾರೆ. ಉಪ್ಪಿನಂಗಡಿ ಶಾಸಲಿಂಗೇಶ್ವರ ದೇವಾಲಯದ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಹಾಗೂ ಕಂದಾಯ ಇಲಾಖೆಯ ಚಹಾ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಳೆಗಾಲ ಸಮಯದಲ್ಲಿ ನೇತ್ರಾವತಿ ಕುಮಾರಧಾರ ನದಿ ವ್ಯಾಪ್ತಿಯಲ್ಲಿ ನೆರೆ ಹಾವಳಿ ಆಗೋ ಟೈಮಿನಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು 24 hours ಇಲ್ಲಿ ನಾವು ಕಂಟ್ರೋಲ್ ರೂಮ್ ಇದೆ. ಯಾವುದೇ ತುರ್ತು ಕ್ರಮದಲ್ಲಿ ನಾವು ಅವರಿಗೆ ನೆರೆ ಬಾಧಿತ ಆದವರಿಗೆ ಸಂಪೂರ್ಣವಾಗಿ ಅವರ ರಕ್ಷಣೆ ಮಾಡುವ ಕೆಲಸ ನಮ್ಮದು ಇರ್ತದೆ, ಅದರಲ್ಲಿ ಪಾಲಿರ್ತದೆ. ಒಂದು ವೇಳೆ ನೆರೆ ಬಂದ ಮನೆಯವರನ್ನು ನಾವು ಕಾಳಜಿ ಕೇಂದ್ರ ಅಂತ ಇಲ್ಲಿ ಓಪನ್ ಮಾಡಿದ್ದೇವೆ. ಅಲ್ಲಿಗೆ ಅವರು ಸ್ಥಳಾಂತರ ಮಾಡಿ ಅವರಿಗೆ ಅವರ ರಕ್ಷಣೆಯನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಕಂದಾಯ ಇಲಾಖೆಯ ಇದರಿಂದಾಗಿ. ಪುತ್ತೂರು ತಹಸೀಲ್ದಾರ ನೇತೃತ್ವದಲ್ಲಿ ಇಲ್ಲಿ ಗೃಹರಕ್ಷಕ ದಳದ 6 ತಂಡ ಇದೆ ಮತ್ತು 3 ಜನ ಈಜುಗಾರರಿದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ನೆರೆಯಿಂದ ಯಾವುದೇ ತೊಂದರೆ ಆಗದಾಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನತೆಗೆ ಒಂದು ಸುರಕ್ಷತೆಯ ನಿಟ್ಟಿನಲ್ಲಿ, ಜಾಗರೂಕತೆಯ ನಿಟ್ಟಿನಲ್ಲಿ ಕಿವಿ ಮಾತನ್ನು ಹೇಳೋದಿದ್ರೆ ಏನು ಹೇಳ್ತೀವಿ? ಜಾಗರೂಕ ಅಂದರೆ ನದಿ ಪಾತ್ರಕ್ಕೆ ಜನರು ಬರಬಾರ್ದು, ಮತ್ತು ಸೌದೆ ಹಿಡಿಯುವಂಥದ್ದು, ಗಾಳ ಹಾಕುವಂಥದ್ದು, ನದಿ ಬದಿಯಲ್ಲಿ ಬಂದು ನೀರು ವೀಕ್ಷಣೆ ಮಾಡಿ ಸೆಲ್ಫಿ ತೆಗೆಯುವಂಥದ್ದನ್ನು ಮಾಡಬಾರ್ದು ಅಂತ ಈಗ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಹೊರಡಿಸಿದಂತೆ. ಹಾಗೆ ನಮಗೆ ಇಲ್ಲಿ ಪುತ್ತೂರಿನ ತಹಶೀಲ್ದಾರರು ಮತ್ತು ಉಪ ತಹಶೀಲ್ದಾರರು ಹಾಗೂ AC ಅವರು ಕೂಡ ನಮಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾರೆ. ಯಾವುದೇ ಜನ ಇಲ್ಲಿ ಬರಬಾರ್ದು, ನೋಡ್ಕೊಳ್ಬೇಕು, ನೀರಿಗೆ ಇಲ್ಲದಂತೆ ನೋಡ್ಕೊಳ್ಬಾರ್ದು ಅಂತ ನಮಗೆ ಇಲ್ಲಿ ನಮ್ಮನ್ನು ಅದಕ್ಕೆ ಅಂತಲೇ ನಿಯೋಜಿಸಿದ್ದು ಸರ್ಕಾರ. ಯಾರು ಕೂಡ ಅನಗತ್ಯವಾಗಿ ನೀರಿನ ಹತ್ರ ಬರಬಾರ್ದು. ಹೌದು.
ಥ್ಯಾಂಕ್ ಯು. ಇದು ಈ ಒಂದು ವಿಪತ್ತು ಎದುರಾದಾಗ ಅಥವಾ ನೆರೆ ಬಂದಂಥ ಸಂದರ್ಭದಲ್ಲಿ ಸದಾ ಸಿದ್ಧವಾಗಿರುವಂತಹ ಸರ್ವಸನ್ನದ್ಧವಾಗಿರುವಂತಹ ಗೃಹ ರಕ್ಷಕ ದಳ ನೇತೃತ್ವದ ಈ ಒಂದು ಪ್ರವಾಹ ರಕ್ಷಣಾ ತಂಡದ ಒಂದು ಕಿರು ಪರಿಚಯ. ಈಗಾಗಲೇ ಹಿಂದಿನ 2-3 ವರ್ಷಗಳಲ್ಲಿ ಇವರಿಗೆ ಈ ಒಂದು ಜನರನ್ನು ಸ್ಥಳಾಂತರ ಮಾಡುವಂಥದ್ದು ಅಥವಾ ರಕ್ಷಣೆ ಮಾಡುವಂಥ ಒಂದು ಕೆಲಸ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಉಪ್ಪಿನಂಗಡಿಯಲ್ಲಿ ಇಂಥ ಯಾವುದೇ ರೀತಿಯ ಅಪಾಯಗಳಿಲ್ಲ. ಆದರೆ ಮುಂದಕ್ಕೆ ಮಳೆ ಜಾಸ್ತಿ ಬಂದಾಗ ಪರಿಸ್ಥಿತಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಎಷ್ಟಿದ್ರೂ ಕೂಡ ಇವರ ಕೆಲಸ ಒಂದು ಸವಾಲಿನದ್ದು. ತಮ್ಮ ಜೀವವನ್ನು ಪಣಕ್ಕೆ ಇಟ್ಟು ಜನರ ಜೀವ ರಕ್ಷಣೆಗಾಗಿ ಈ ಒಂದು ತಂಡ ಕೆಲಸವನ್ನು ಮಾಡ್ತಾ ಇದೆ. ಸೊ ಇವರ ಒಂದು ತಂಡಕ್ಕೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅನ್ನು ಹೇಳಿಕೊಂಡು ಈ ಒಂದು ವಿಶೇಷವಾದ ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸತ್ಯನ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.